ಶ್ರೀಮಾನ್ ದರ್ಶನ್ ಅವರು ವೇದಗಳು ಎಂಬುವಂಥ ಈ ಕಿರುಹೊತ್ತಿಗೆಯನ್ನೇ ಲೋಕಾರ್ಪಣೆ ಮಾಡಬೇಕಾಗಿ ನಾನು ಕೋರ್ತಾ ಇದ್ದೇನೆ. ವೇದಗಳು, ಈ ವೇದಗಳ ಮಹತ್ವ, ವೇದಗಳ ವಿಭಾಗ, ವೇದಗಳಲ್ಲಿ ಬರ್ತಕ್ಕಂಥ ಅನೇಕ ವಿವರಗಳು ಇವೆಲ್ಲವೂ ಕೂಡ ಇದೆ. ಅದನ್ನು ಶ್ರೀ ದರ್ಶನ್ ಅವರು ಅನಾವರಣಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ವಾಸುದೇವನ್ ಕೆಲವು ಪುಸ್ತಕಗಳನ್ನು ರಿಲೀಸ್ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಅದು ತಮಿಳಿನಲ್ಲಿರ್ತಕ್ಕಂಥದ್ದು ಸೀಕ್ರೆಟ್ಸ್ ಆಫ್ ಮೈಂಡ್. ಅದು ಬುದ್ಧಿಯ ಒಂದು ವಿಶೇಷತೆ ಅನ್ನು ತಿಳಿಸ್ತಕ್ಕಂಥ ಒಂದು ವಿಚಾರವನ್ನೇ ಒಂದು ಪುಸ್ತಕ ಬರೆದಿದ್ದಾರೆ ತಮಿಳಿನಲ್ಲಿ. ಅದನ್ನು ಕೂಡ ಅನಾವರಣಗೊಳಿಸಬೇಕು. ಋಷಭನಾಮಕ ಪರಮಾತ್ಮನ ಚರಿತ್ರೆಯನ್ನು ಒಳಗೊಂಡಂತಹ ಒಂದು ಕಿರುಹೊತ್ತಿಗೆಯನ್ನು ಕೂಡ ಶ್ರೀ ವಾಸುದೇವನ್ ಋಷಭನಾಮಕ ಪರಮಾತ್ಮನ ಚರಿತ್ರೆಯನ್ನು ಒಳಗೊಂಡಂತಹ ಮತ್ತೊಂದು ತಮಿಳು ಪುಸ್ತಕವನ್ನೇ ಶ್ರೀ ವಾಸುದೇವನ್ ಅವರು ರಿಲೀಸ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಸಮರಿ ಆಫ್ ಕೃಷ್ಣ ಚರಿತ್ರೆ, ಅದು ಕೂಡ ತಮಿಳಿನಲ್ಲಿ ಮಾಡ್ತಾ ಇದ್ದಾರೆ. ಸಮರಿ ಆಫ್ ಕೃಷ್ಣ ಚರಿತ್ರೆ blue one ಇದು blue one. ಅದೇ ರೀತಿ ಮತ್ತೊಬ್ಬ ಕಲಾವಿದ ಯಶಸ್ ಅವರು ಕೂಡ ವಿಮಾನ್ ಹಿರಣ್ಯಕಶ್ಯಪ ಕೇಳಿ ನಾರಾಯಣ ಅನ್ನತಕ್ಕಂಥ ಒಂದು ಆಂಗ್ಲ ಕಿರುಹೊತ್ತಿಗೆಯನ್ನೇ ಅವರು ಅನಾವರಣಗೊಳಿಸಬೇಕಾಗಿ ಕೋರ್ತಾ ಇದ್ದೇನೆ. ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ ಪೂಜ್ಯ ಗುರುಗಳಿಗೂ ಹಾಗೂ ಗಣ್ಯರಿಗೂ ಪೂರ್ವವಾದ ಅಭಿನಂದನೆಗಳು. ಈಗ ಮತ್ತೊಂದು ಪುಸ್ತಕದ ಬಿಡುಗಡೆ. ರಾಯಚೂರಿನ ಟಿವಿ9 ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ದು ಬಿರಾದರ್ ಅವರು ಬರೆದಿರ್ತಕ್ಕಂಥ ಜೈ ಹೋ ರೈತ ಪುಸ್ತಕವನ್ನು ಮಂತ್ರಾಲಯದ ಶ್ರೀಗಳು ಮತ್ತು ನಟ ದರ್ಶನ್ ಅವರು ಬಿಡುಗಡೆಗೊಳಿಸಬೇಕಾಗಿ ಕೋರ್ತಾ ಇದ್ದೇವೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಯಶಸ್ವಿ ರೈತರನ್ನು ಗುರುತಿಸಿರುವ ಮಾದರಿ ರೈತರ ಕುರಿತಾದ ಪುಸ್ತಕ ಜೈ ಹೋ ರೈತ ಅಂತಕ್ಕಂಥ ಪುಸ್ತಕವನ್ನೇ ಪರಮಪೂಜ್ಯ ಶ್ರೀಪಾದಗಳವರು ಅದೇ ರೀತಿಯಾಗಿ ನಟ ದರ್ಶನ್ ಅವರು ಅನಾವರಣಗೊಳಿಸಬೇಕಾಗಿ ಕೋರ್ತಾ ಇದ್ದೇವೆ. ಪುಸ್ತಕವನ್ನು ಯಶಸ್ಸು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.